ದಯವಿಟ್ಟು ಸಂಘಟನೆಯ ಪ್ರಮುಖರ ಮಾತುಗಳಿಗೆ ಕಿವಿಗೊಡಿ. ನಾವು ಹಣಕ್ಕಾಗಿ ಧರಣಿ ಕೂತಿದ್ದಲ್ಲ. ಹಣ ಅನ್ನೋದು ಹಣ ಅನ್ನೋದು ನಮ್ಮ ಡಿಮ್ಯಾಂಡ್ ಅಲ್ಲ. ಒಂದು, ನಮ್ಮ ಹಿಂದೂ ಪರಂಪರೆಯಲ್ಲಿ ಶವವನ್ನ, ಪಾರ್ಥಿವ ಶರೀರವನ್ನ ಹೆಚ್ಚೊತ್ತು ಇಡೋದು ನಮ್ಮ ಪದ್ಧತಿನೂ ಅಲ್ಲ. ಹೀಗಾಗಿ ಸರ್ಕಾರ ಒಂದು ದೊಡ್ಡ ತಪ್ಪನ್ನ ಮಾಡಿದೆ. ನಮಗೆ ಯಾರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಾರ್ಥಿವ ಶರೀರವನ್ನ ಗೊತ್ತಿಲ್ಲದೆ ಇದ್ದಂತ ಮುಕ್ತ ಮನೆಯವರ ಸಿಗ್ನೇಚರ್ ಹಾಕಿಸ್ಕೊಂಡು ಮನೆಗೆ ಕಳಿಸಲಾಗಿದೆ. ಇದು ಇಡೀ ಸಮಾಜಕ್ಕೆ ಮಾಡಿದಂತಹ ತೊಂದರೆ ಸರ್ಕಾರ ಮಾಡಿದ್ದು. ತಮ್ಮ ಪರಿಧಿಯಲ್ಲಿರುವಂತಹ 10 ಲಕ್ಷವನ್ನ ಈಗ ಘೋಷಣೆ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅವರು 10 ಲಕ್ಷ ಹೇಳಿದ್ದಿದ್ರೆ ಸ್ವಲ್ಪ ಶಾಂತ ಆಗ್ತಿತ್ತು. ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತಿದ್ದೀವಿ. ಇದು ಮೊದಲ ಹಂತವಾಗಿ 10 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ನಮ್ಮ ಡಿಮಾಂಡ್ ಇರೋದು 50 ಲಕ್ಷ ಕೊಡಬೇಕು ಅಂತ. ಅದಕ್ಕಾಗಿ ನಾವು ಮತ್ತೆ ಆಗ್ರಹ ಮಾಡ್ತೀವಿ. ಆದ್ರೆ ಹಣಕ್ಕಾಗಿ ಧರಣಿ ಮಾಡೋದು ನಮ್ಮ ಸ್ವಭಾವ ಅಲ್ಲ. ಜನ ನಮಗೆ ಹಣ ಸಂಗ್ರಹ ಮಾಡಿ ಕೊಡಬಲ್ಲಂತ ಶಕ್ತಿ ಇದೆ. 10 ಲಕ್ಷ ರೂಪಾಯಿನ ಮನೆಗೆ ತಲುಪಿಸಬೇಕು ತಕ್ಷಣ ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ಕಾರ ಜಿಲ್ಲಾಧಿಕಾರಿಗಳು ಇಲ್ಲಿನ ಜನರ ಭಾವನೆಗಳನ್ನ ಗೌರವಿಸಿ 50 ಲಕ್ಷ ರೂಪಾಯಿಗೆ ಡಿಮಾಂಡ್ ಮಾಡಬೇಕು. ಶಾಂತವಾಗಿ